ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪರಮ ತ್ರಿತ್ವದ ಮಹೋತ್ಸವ ಜೂನ್ 4ನೇ ತಾರೀಕಿನ ಭಾನುವಾರ ಈ ಹಬ್ಬದ ಚಿಂತನೆಗೆ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಾವು ನಿಮ್ಮ ಪ್ರಜೆಗಳು, ನೀವು ನಮ್ಮ ದೇವರು, ನಮ್ಮನ್ನು ಆಶೀರ್ವದಿಸಿರಿ. ಪರಮ ತ್ರಿತ್ವರ ಮಹೋತ್ಸವವನ್ನು ನಾವು ಕೊಂಡಾಡುತ್ತಿರುವಾಗ ಅವರ ಕುರಿತು ಧ್ಯಾನಿಸಲು ಮತ್ತು ನಮಗೆ ಬೇಕಾದ ಗ್ರಹಿಸಲು ಶಕ್ತಿಯನ್ನು ನೀವು ದಯಪಾಲಿಸಿರಿ. ನಿಮ್ಮ ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಸುರಿಸಿರಿ, ನಮ್ಮನ್ನು ಆಶೀರ್ವದಿಸಿರಿ. ಪ್ರಭು ಯೇಸುವೆ, ಇಂದಿನ ಈ ಸುವಾರ್ತೆ ನಮ್ಮ ಜೀವನವನ್ನು ಬದಲಾಯಿಸಲಿ, ನಿಮಗೆ ಸಾಕ್ಷಿಗಳಾಗಿ ನಮ್ಮನ್ನು ಮಾರ್ಪಡಿಸಲಿ ಮತ್ತು ಸೌಖ್ಯದ ವರದಿಂದ ನಮ್ಮನ್ನು ತುಂಬಿರೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಆತ್ಮೀಯರೇ, ತೆಗೆದುಕೊಳ್ಳೋಣ ನಾವು ಮೊದಲನೆಯ ವಾಚನ. ಪರಮ ತ್ರಿತ್ವದ ಮಹೋತ್ಸವ ವರ್ಷ 1, ವಿಮೋಚನಾ ಕಾಂಡ, ಅಧ್ಯಾಯ 34, ವಾಕ್ಯ 4ರಿಂದ 6, 8ರಿಂದ 9. ಎಕ್ಸೋಡಸ್ ಚಾಪ್ಟರ್ 34 ವರ್ಸಸ್ 4 to 6, 8 to 9. ಮೋಶೆ ಮೊದಲಿದ್ದ ಹಲಗೆಗಳಂತೆ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಸರ್ವೇಶ್ವರನ ಅಪ್ಪಣೆಯ ಮೇರೆಗೆ ಬೆಳಿಗ್ಗೆ ಎದ್ದು ಆ 2 ಕಲ್ಲಿನ ಹಲಗೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸಿನಾಯಿ ಬೆಟ್ಟವನ್ನು ಹತ್ತಿದನು. ಆಗ ಸರ್ವೇಶ್ವರ ಸ್ವಾಮಿ ಮೇಘಾವೃತರಾಗಿ ಇಳಿದು ಬಂದು ಅಲ್ಲಿ ಅವನ ಹತ್ತಿರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಮೋಶೆಯ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು: ಸರ್ವೇಶ್ವರನು ಕರುಣಾಮಯನು, ದಯಾಳು ದೇವರು, ತಟ್ಟನೆ ಸಿಟ್ಟುಗೊಳ್ಳದವನು, ಪ್ರೀತಿ ಪಾತ್ರನು, ನಂಬಿಗಸ್ತನು. ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತಾದರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಕೀರ್ತನೆ, ಅಜರ್ಯನ ಗೀತೆ, ಅಧ್ಯಾಯ 1, ವಾಕ್ಯಗಳು 29ರಿಂದ 34. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಮ್ಮ ಪೂರ್ವಜರ ದೇವರಾದ ಸರ್ವೇಶ್ವರ, ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಮಹಿಮಾಯುತವಾದ ನಿಮ್ಮ ನಾಮ ಸ್ತುತ್ಯಾರ್ಹವಾದುದು, ಪರಮ ಪೂಜ್ಯವಾದುದು, ಎಂದೆಂದಿಗೂ ಘನತರವಾದುದು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಪರಮ ವೈಭವದಿಂದ ಕೂಡಿದ ಮಂದಿರದಲ್ಲಿ ನೀವು ಸ್ತುತಿ ಸ್ತೋತ್ರಕ್ಕೆ ಪಾತ್ರರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಸಾಗರಾದಿಗಳನ್ನು ಸಮೀಕ್ಷಿಸುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ನಿಮ್ಮ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಮಂಡಿಸಿರುವ ನಿಮಗೆ ಸ್ತೋತ್ರ. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಗಗನ ಮಂಡಲದಲ್ಲಿ ಸ್ತೋತ್ರ ಪಾತ್ರರು, ನೀವು ಸ್ತುತ್ಯರು, ಎಂದೆಂದಿಗೂ ಮಹೋನ್ನತರು, ಮಹಿಮಾನ್ವಿತರು. ನೀವು ಪರಮ ಪೂಜ್ಯರು, ಎಂದೆಂದಿಗೂ ಮಹೋನ್ನತರು. ಇಂದಿನ 2ನೇ ವಾಚನ ಸಂತ ಪೌಲರು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಿಂದ ಅಧ್ಯಾಯ 13, ವಾಕ್ಯಗಳು 11ರಿಂದ 13. 2 Corinthians ಚಾಪ್ಟರ್ 13, 11 to 13. ಸಹೋದರರೇ, ಸಂತೋಷದಿಂದಿರಿ, ಪರಿಪೂರ್ಣರಾಗಲು ಪ್ರಯತ್ನಿಸಿರಿ. ನನ್ನ ಬುದ್ಧಿ ಮಾತುಗಳಿಗೆ ಕಿವಿಗೊಡಿ. ಒಮ್ಮನಸ್ಸಿನಿಂದ ಬಾಳಿರಿ, ಸಮಾಧಾನದಿಂದ ಜೀವಿಸಿರಿ. ಆಗ ಪ್ರೀತಿ ಮತ್ತು ಶಾಂತಿ ಸ್ವರೂಪರಾದ ದೇವರು ನಿಮ್ಮೊಡನೆ ಇರುತ್ತಾರೆ. ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವ ಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಘೋಷಣೆ: ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಲಿ ಇದ್ದ ಹಾಗೆ ಈಗಲೂ ಯುಗಯುಗಾಂತರಕ್ಕೂ. ಅಲ್ಲೇಲುಯ್ಯ.
ಶುಭ ಸಂದೇಶ ಯೋಹಾನ 3:16-18. ಆ ಕಾಲದಲ್ಲಿ ಯೇಸು ನಿಕೋದೇಮನಿಗೆ ಇಂತೆಂದರು, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರು ತಮ್ಮ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡದವನಾದರೋ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಈ ಮೊದಲು ಹೇಳಿದ ಹಾಗೆ ಇವತ್ತು ಪರಮ ತ್ರಿತ್ವದ ಮಹೋತ್ಸವ, ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮ ದೇವರ ಹಬ್ಬ, ತ್ರಯೇಕ ದೇವರ ಹಬ್ಬ. ಪಿತನ ಕಾರ್ಯ ಸೃಷ್ಟಿಸುವುದು, ಸೃಷ್ಟಿಕರ್ತ. ಸುತನ ಕಾರ್ಯ ರಕ್ಷಣೆ, ರಕ್ಷಿಸುವುದು. ಪವಿತ್ರಾತ್ಮರ ಕಾರ್ಯ ಪೋಷಕ, ಪೋಷಿಸುವುದು. ಅದರಿಂದ ಪರಮ ತ್ರಿತ್ವ ದೇವರು ಸೃಷ್ಟಿಯ ಸಮಯದಲ್ಲಿ ಪವಿತ್ರಾತ್ಮರು ಇದ್ದರು, ಪ್ರಭು ಯೇಸು ಕೂಡ ಇದ್ದರು. ರಕ್ಷಣೆಯ ಸಮಯದಲ್ಲಿ ದೇವರು ಯೇಸುವಿಗೆ ವಿಶೇಷ ಆಶೀರ್ವಾದವನ್ನು ಕರುಣಿಸಿದರು ಮತ್ತು ತನ್ನ ಪ್ರೀತಿಯೊಂದಿಗೆ ಪುತ್ರನೊಂದಿಗೆ ಇದ್ದರು. ಈಗ ಈ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಪವಿತ್ರ ಆತ್ಮರು ನಡೆಸುತ್ತಾ ಇದ್ದಾರೆ. ಅಂದರೆ ಪಿತಾಸುತ ಪರಿಶುದ್ಧಾತ್ಮರ ಮೂಲಕ ನಡೆಯುತ್ತಾ ಇದೆ. ಅಂದರೆ ಈ ಮೂವರು ವ್ಯಕ್ತಿಗಳನ್ನು ನಾವು ಬೇರ್ಪಡಿಸಲು ಅಸಾಧ್ಯ, ಆದರೆ ಅವರು ಒಂದೇ ದೇವರಾಗಿದ್ದಾರೆ. ಪಿತಾ ಮತ್ತು ಪವಿತ್ರಾತ್ಮ, ಪಿತಾ ಮತ್ತು ಸುತ, ಹಾಗೂ ಪಿತಾ ಮತ್ತು ಸುತನ ನಡುವಿನ ಪ್ರೀತಿಯೇ ಪವಿತ್ರಾತ್ಮ ಎಂದರೂ ತಪ್ಪಾಗಲಾರದು. ಪವಿತ್ರ ಗ್ರಂಥದಲ್ಲಿ ಅನೇಕ ಕುರುಹುಗಳಿವೆ ಇದರ ಕುರಿತು, ದೇವರ ಕುರಿತು, ಯೇಸುವಿನ ಕುರಿತು, ಪವಿತ್ರಾತ್ಮರ ಕುರಿತು ಮತ್ತು ಪರಮತ್ರಿತ್ವರ ಕುರಿತು. ಆದ್ದರಿಂದ ಇದೊಂದು ನಾವು ರಹಸ್ಯ ಅಂತೀವಿ. ರಹಸ್ಯ ಅಂದ್ರೆ ಬಿಡಿಸಲಾಗದ ಒಂದು ವಿಷಯ, ಆದರೆ ನಮಗೆ ಅರ್ಥೈಸಲು ಸಾಧ್ಯವಿದೆ. ಆದ್ದರಿಂದ ನಾವು ಜಪ ಕಲಿತವರು ಮತ್ತು ಕಥೋಲಿಕ ಧರ್ಮಸಭೆಯಲ್ಲಿ ಇದ್ದವರು ನಮಗೆ ಇದರ ಕುರಿತು ಆಳವಾದ ಅನುಭವ, ಜ್ಞಾನ ಇರಬೇಕು ಮತ್ತು ಇದೆ. ಅದಕ್ಕಾಗಿ ಇವತ್ತಿನ ಈ ಹಬ್ಬವನ್ನು ಕೊಂಡಾಡುವಾಗ ಪರಮ ತ್ರಿತ್ವರಲ್ಲಿ ನಾವು ಪ್ರಾರ್ಥಿಸೋಣ. ಪರಮ ತ್ರಿತ್ವ ದೇವರು ನಮ್ಮನ್ನು ನಡೆಸುತ್ತಾರೆ, ನಮ್ಮನ್ನು ಪ್ರೀತಿಸುತ್ತಾರೆ. ಅದರಿಂದ ಈ ದೇವರ ರಕ್ಷಣಾ ಕಾರ್ಯದಲ್ಲಿ ಪರಮ ತ್ರಿತ್ವದ ಎರಡನೆಯ ವ್ಯಕ್ತಿ ಯೇಸು ನಮ್ಮ ರಕ್ಷಣೆಗಾಗಿ ಬಂದರು. ಇವತ್ತಿನ ಮೊದಲನೇ ವಾಚನದಲ್ಲಿ, ವಿಮೋಚನಾ ಕಾಂಡದಲ್ಲಿ ಮೋಶೆ, ನಮಗೆ ಗೊತ್ತಿದೆ, ಮೋಶೆ ಮೊದಲನೇ ಬಾರಿ ದೇವರ ಹತ್ರ ಹೋಗಿ ಹಲಗೆಗಳಿಂದ ಆಜ್ಞೆಗಳನ್ನು ತಂದಾಗ ಜನ ದೇವರನ್ನು ಮರೆತು ಬಿಟ್ಟು ಒಂದು ಬಂಗಾರದ ಹಸುವನ್ನು ಆರಾಧಿಸಲು ಆರಂಭಿಸುತ್ತಾರೆ. ಮತ್ತು ಮೋಶೆ ಕೋಪಗೊಂಡು ಆ ಹಲಗೆಗಳನ್ನು ಒಡೆದು ಆ ಜನರಿಗೆ ವಿಶೇಷವಾಗಿ ಶಿಕ್ಷಿಸುತ್ತಾನೆ. ಯಾಕಂದ್ರೆ ಅವರು ಮಾಡಿದ್ದು ತಪ್ಪು, ನಿಜ ದೇವರನ್ನು ಅವರು ಮರೆತು ಬಿಟ್ರು, ಆರೋನ ಮರೆತು ಬಿಟ್ಟ. ತದನಂತರ ಮತ್ತೆ ಹಲಗೆಗಳನ್ನು ತಕೊಂಡು ಅವನು ಸಿನಾಯಿ ಬೆಟ್ಟಕ್ಕೆ ಹತ್ತುವಾಗ ಸರ್ವೇಶ್ವರ ಸ್ವಾಮಿ ಮೇಘಾವೃತರಾಗಿ ಇಳಿದು ಬಂದು ಅವನ ಹತ್ರ ನಿಂತು ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ನೋಡಿ, ದೇವರು ತಮ್ಮ ನಾಮವನ್ನು ಪ್ರಕಟಿಸುತ್ತಾರೆ. ಸರ್ವೇಶ್ವರ ಅಥವಾ ಹಳೆ ಒಡಂಬಡಿಕೆಯಲ್ಲಿ ಹೀಬ್ರೂ ಭಾಷೆಯಲ್ಲಿ ಯಹೋವಾ, ಯಾಹ್ವೇ ಅಂದ್ರೆ ಸರ್ವೇಶ್ವರ, ಸರ್ವಶಕ್ತ. ಅದರಿಂದ ಸರ್ವೇಶ್ವರ ಎಂಬ ತಮ್ಮ ನಾಮವನ್ನು ಪ್ರಕಟಿಸಿದರು. ಸರ್ವೇಶ್ವರ ಮೋಶೆ ಎದುರಿನಲ್ಲಿ ಹಾದು ಹೋಗುತ್ತಾ ಹೀಗೆಂದು ಪ್ರಕಟಿಸಿದರು. ನೋಡಿ, ದೇವರೇ ತನ್ನ ಬಾಯಿಯಿಂದ ಮೋಶೆಗೆ ಶ್ರುತಪಡಿಸುತ್ತಾರೆ, ಪ್ರಕಟಪಡಿಸುತ್ತಾರೆ. ಈ ರಿವೀಲ್ಸ್ ಹಿಮ್. ಏನಂತ? ಸರ್ವೇಶ್ವರನು, ದೇವರು ಹೇಳ್ತಾ ಇದ್ದಾರೆ, ನಾನೇ ಸರ್ವೇಶ್ವರನು, ಸರ್ವೇಶ್ವರನು ಕರುಣಾಮಯನು. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿರುವ ಬೇರೆ ಯಾವ ವಾದ ಒಂದು ಛಾಯಾಚಿತ್ರ ದೇವರ ಬಗ್ಗೆ ತೆಗೆದಾಕೋಣ. ದೇವರು ಕರುಣಾಮಯನು, ಈಸ್ ಎ ಕಂಪ್ಯಾಷನೇಟ್ ಗಾಡ್. ದೇವರು ದಯಾಳು, ಈಸ್ ಎ ಮರ್ಸಿಫುಲ್ ಗಾಡ್. ದೇವರು ತಟ್ಟನೆ ಸಿಟ್ಟುಗೊಳ್ಳದವನು. he will never get angry. Immediately he will not get angry. ಪ್ರೀತಿ ಪಾತ್ರನು, ಈಸ್ ಎ ಲವಿಂಗ್ ಗಾಡ್. ನಂಬಿಗಸ್ತನು, ಟ್ರಸ್ಟ್ ವರ್ದಿ. ನೋಡಿ, ಏನು ಎಲ್ಲರೂ ಹೇಳಿ ನೋಡೋಣ. ಸರ್ವೇಶ್ವರನು ಕರುಣಾಮಯನು, ಸರ್ವೇಶ್ವರನು ದಯಾಳು ದೇವರು,
ಸರ್ವೇಶ್ವರನು ತಟ್ಟನೆ ಸಿಟ್ಟುಗೊಳ್ಳದವನು, ಸರ್ವೇಶ್ವರನು ಪ್ರೀತಿ ಪಾತ್ರನು, ಸರ್ವೇಶ್ವರನು ನಂಬಿಗಸ್ತನು. ಇದನ್ನು ಬರೆದಿಟ್ಟುಕೊಳ್ಳಿ ಮನೆಯಲ್ಲಿ, ಅಥವಾ ನಿಮ್ಮ ಬುಕ್, ಡೈರಿ, ಬೈಬಲಲ್ಲಿ ಬರೆದಿಟ್ಟುಕೊಳ್ಳಿ. ಯಾಕಂದ್ರೆ ನಮ್ಮ ದೇವರು ಪ್ರೀತಿ ಸ್ವರೂಪಿ ದೇವರು. ಈ ಪರಮ ತ್ರಿತ್ವದ ಹಬ್ಬ ಅಂದ್ರೆ ದೇವರ ಪ್ರೀತಿಯ ಹಬ್ಬ. ದೇವರು ನಮ್ಮನ್ನು ಅಮೋಘವಾಗಿ ಪ್ರೀತಿಸುತ್ತಾರೆ. ಇದನ್ನೇ ನೀವು 4ನೇ ಅಧ್ಯಾಯ ಯೋನ ಪ್ರವಾದಿಯ ಪುಸ್ತಕದಲ್ಲಿ ಓದಿದ್ರೆ ಯೋನ ಕೂಡ ಹೇಳ್ತಾನೆ, ನನಗೆ ಗೊತ್ತು ನೀವು ದಯಾಳು ದೇವರು, ಕರುಣಾಮಯಿ, ತಟ್ಟನೆ ಕೋಪಗೊಳ್ಳದವರು, ಇದೆಲ್ಲ ಆತ ಕೂಡ ಹೇಳ್ತಾನೆ. ಅಂದ್ರೆ ದೇವರ ಕ್ಯಾರೆಕ್ಟರ್, ದೇವರ ಒಂದು ಗುಣ ಯಾರಿಗೂ ಚೇಂಜ್ ಮಾಡ್ಲಿಕ್ಕೂ ಆಗುವುದಿಲ್ಲ. ಆದ್ದರಿಂದ ಆತ ಏನು ಹೇಳ್ತಾನೆ, ಕೂಡಲೇ ಮೋಶೆ ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ, ಸ್ವಾಮಿ ಸರ್ವೇಶ್ವರ, ನಿಮ್ಮ ಅನುಗ್ರಹ ನಮಗೆ ದೊರಕಿತಾದ್ರೆ, ವಾಟ್ ವಿ ನೀಡ್ ಇಸ್ ದ ಗ್ರೇಸ್. ನಮಗೆ ಅನುಗ್ರಹ ಸಾಕು. ಅನುಗ್ರಹ ದೊರಕಿತಾದ್ರೆ ತಾವೇ ನಮ್ಮ ಜೊತೆಯಲ್ಲಿ ಬರಬೇಕು. ನಮ್ಮ ಜನರು ಹಠಮಾರಿಗಳು, ಆದರೂ ತಾವು ನಮ್ಮ ಪಾಪಗಳನ್ನು ಅಧರ್ಮಗಳನ್ನು ಕ್ಷಮಿಸಿ ನಿಮ್ಮ ಜನರಾಗುವಂತೆ ನಮ್ಮನ್ನು ಸ್ವೀಕರಿಸಿ. ನೋಡಿ, ಆತನ ಒಂದು ಕೋರಿಕೆ ಯಾವ ದೇವರ ಮುಂದೆ? ಕರುಣಾಮಯಿ ದೇವರ ಮುಂದೆ, ದಯಾಳು ದೇವರ ಮುಂದೆ, ಪ್ರೀತಿ ಪಾತ್ರ ದೇವರ ಮುಂದೆ, ನಂಬಿಗಸ್ತ ದೇವರ ಮುಂದೆ, ತಟ್ಟನೆ ಸಿಟ್ಟುಗೊಳ್ಳದವ ದೇವರ ಮುಂದೆ ನಮ್ಮ ಕೋರಿಕೆಗಳನ್ನು ನಾವು ಸಮರ್ಪಿಸಬಹುದು. ಆದ್ದರಿಂದ ನಮ್ಮ ಅಪರಾಧಗಳನ್ನು, ಪಾಪಗಳನ್ನು ಕ್ಷಮಿಸಿ ಅವರ ಜನರಾಗುವಂತೆ ದೇವರು ಖಂಡಿತ ನಮ್ಮನ್ನು ಸ್ವೀಕರಿಸುತ್ತಾರೆ ಎಂಬ ದೃಢ ನಂಬಿಕೆ ನಮ್ಮಲ್ಲಿರತಕ್ಕದ್ದು. ಇನ್ನಿನ ಕೀರ್ತನೆ ಅಜಾರಿಯನ ಗೀತೆಯಿಂದ ತೆಗೆದುಕೊಂಡಿದ್ದಾರೆ. ಇದು ನೀವೇ ಪರಮ ಪೂಜ್ಯರು, ನೀವೇ ಮಹೋನ್ನತರು. ದೇವರ ಕುರಿತು ಈ ಒಂದು ಸ್ತುತಿ ಗೀತೆ ಇಡೀ ನಾನು ಓದಿದೆ. ಈ ಸ್ತುತಿ ಗೀತೆ ದೇವರ ಕುರಿತು, ದೇವರ ಮಹಿಮೆಯ ಕುರಿತು ಮತ್ತು ದೇವರ ನಮ್ಮನ್ನು ಹೇಗೆ ರಕ್ಷಿಸುತ್ತೆ ಅದರ ಕುರಿತು ನಾವು ಆಲಿಸಿದೆವು. ಇನ್ನಿನ ನಾವು ಶುಭ ಸಂದೇಶಕ್ಕೆ ಹೋಗೋಣ. ಶುಭ ಸಂದೇಶ ನಂತರ 2ನೇ ವಾಚನಕ್ಕೆ ಬರೋಣ. ಶುಭ ಸಂದೇಶದಲ್ಲಿ ದೇವರು ಒಂದು ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ದೇವರು ಲೋಕವನ್ನು ಪ್ರೀತಿಸಿದ್ದು ಮತ್ತು ಪುತ್ರನನ್ನು ಕಳುಹಿಸಿದ್ದು ಯಾಕೆ? ನೋಡಿ, ನಿಕೋದೇಮ ಒಬ್ಬ ಫರಿಸಾಯ ಯೇಸುವಿನ ಹತ್ರ ಬರ್ತಾನೆ. ಆತ ಒಬ್ಬ ಬೋಧಕ ಮತ್ತು ರಾಬ್ಬಿ ಆ ಸ್ಥಾನದಲ್ಲಿದ್ದವನು. ನಿಕೋದೇಮನು ಯೇಸುವೊಟ್ಟಿಗೆ ಮಾತನಾಡುವಾಗ ಅವನಿಗೆ ಉತ್ತರವಾಗಿ ಯೇಸು ಹೀಗೆ ಎನ್ನುತ್ತಾರೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆಂದರೆ, ಗಾಡ್ ಸೋ ಲವ್ ದ ವರ್ಲ್ಡ್, ಗಾಡ್ ಲವ್ಡ್. ನೋಡಿ, ಇಲ್ಲಿ ಪ್ರೀತಿ ಪಾತ್ರನು ಮೊದಲನೇ ವಾಚನದಲ್ಲಿ ಆಲಿಸಿದೀವಲ್ಲ, ಈಗೇನು ಹೇಳ್ತಾರೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ರೆ ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು. ಈ ಗೇವ್ ಅಸ್ ದ ಗ್ರೇಟೆಸ್ಟ್ ಗಿಫ್ಟ್, ದೊಡ್ಡದಾದ ಬಹುಮಾನವನ್ನು ಕೊಟ್ಟರು. ಯಾರನ್ನು? ಯೇಸುವನ್ನೇ ಕೊಟ್ಟರು. ಆದರೆ ನಮಗೆ ಬೇರೆ ಯಾವುದು ಬಹುಮಾನಗಳು ದೇವರಿಂದ ಬೇಡ. ಯೇಸುವೇ ನಮ್ಮ ಬಹುಮಾನ, ಯೇಸುವೇ ನಮ್ಮ ರಕ್ಷಕ. ಯಾಕೆ ದಾರೆ ಎರೆದರು? ದಾರೆ ಎರೆದರು ಅಂದರೆ ಸಂಪೂರ್ಣವಾಗಿ ಕೊಟ್ಟರು. ಏನು ಹಿಡಿದಿಟ್ಟುಕೊಳ್ಳಲಿಲ್ಲ. ಅವರು ಪರಮತ್ರಿತ್ವದ 2ನೇ ವ್ಯಕ್ತಿಯನ್ನು ಮಾನವ ರೂಪದಲ್ಲಿ ಲೋಕಕ್ಕೆ ಕಳುಹಿಸಿದರು. ಅವರು ಮನುಜರಾದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾಕೆ? ಯಾರೂ ನಾಶವಾಗದೆ. ನೋಡಿ, ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಉದ್ದೇಶ. ದೇವರ ಉದ್ದೇಶ ಸದುದ್ದೇಶ. ಎಲ್ಲರೂ ಜೀವೋದ್ಧಾರ ಪಡೆಯಬೇಕು, ಆತನಲ್ಲಿ ವಿಶ್ವಾಸವಿಡಬೇಕು. ದೇವರು ತಮ್ಮ ಪುತ್ರನನ್ನು ಕಳುಹಿಸಿದ್ದು ಲೋಕವನ್ನು ತೀರ್ಪಿಗೆ ಗುರಿ ಮಾಡಲೆಂದಲ್ಲ, ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ನೋಡಿ, ಯೇಸುವಿನ ಮೂಲಕ ನಾವು ಉದ್ಧಾರವಾಗ್ತೀವಿ. ಆದ್ದರಿಂದ ಯೇಸು ನಮ್ಮ ಉದ್ಧಾರಕ, ಜೀವೋದ್ಧಾರಕ, ಪಾಪ ವಿಮೋಚಕ, ಲೋಕೋದ್ಧಾರಕ, ಉದ್ಧಾರಕ. ಯೇಸುವಿನಲ್ಲಿ ಬಂದಾಗ ನಾವು ಉದ್ಧಾರವಾಗ್ತೀವಿ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದುವುದು, ಉದ್ಧಾರವಾಗುವುದು. ಪುತ್ರನ ಮುಖಾಂತರ ಲೋಕ ಉದ್ಧಾರವಾಗಲೆಂದು. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ, ಏಕೆಂದರೆ ಅವನಿಗೆ ದೇವರ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ. ಆದ್ದರಿಂದ ನಾವು ಯಾರು ವಿಶ್ವಾಸವಿಡುವುದಿಲ್ಲ ತೀರ್ಪಿಗೆ ಗುರಿಯಾಗ್ತೀವಿ, ವಿಶ್ವಾಸವಿಡುವವರು ತೀರ್ಪಿಗೆ ಗುರಿಯಾಗುವುದಿಲ್ಲ. ಆದ್ದರಿಂದ ನಾವಾಗೆ ಜಡ್ಜ್ಮೆಂಟ್ ಅಂದ್ಕೊಳ್ಳೋದು ಬೇಡ. ಯೇಸುವಿನಲ್ಲಿ ವಿಶ್ವಾಸಿಸೋಣ, ಪರಮತ್ರಿತ್ವ ದೇವರಲ್ಲಿ ನಮ್ಮನ್ನೇ ಸಮರ್ಪಿಸಿ ಜೀವಿಸೋಣ. 2ನೇ ವಾಚನ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನುಡಿಯುತ್ತಾರೆ, ಸಹೋದರರೇ, ಹೇಗೆ ಜೀವಿಸಬೇಕು? ಈಗ ರಕ್ಷಕ ಯೇಸು ನಮಗಾಗಿದ್ದಾರೆ. ಪ್ರೀತಿ ಪಾತ್ರ ದೇವರು, ನಂಬಿಗಸ್ತ ದೇವರು, ಕರುಣಾಮಯ ದೇವರು, ತಟ್ಟನೆ ಸಿಟ್ಟುಗೊಳ್ಳದ ದೇವರು, ದಯಾಳು ದೇವರು ನಮಗಿರುವಾಗ ಹೇಗೆ ಜೀವಿಸಬೇಕು? ನಾವು ಸಂತೋಷದಿಂದ ಜೀವಿಸಬೇಕು, ಪರಿಪೂರ್ಣರಾಗಲು ಪ್ರಯತ್ನಿಸಬೇಕು, ಪಾಪಗಳನ್ನು ವರ್ಜಿಸಬೇಕು ಮತ್ತು ದೇವರ ಸೇವಕರು ಹೇಳಿದ ಬುದ್ಧಿಮಾತಿಗಳಿಗೆ ಕಿವಿಗೊಡಬೇಕು. ಒಮ್ಮನಸ್ಸಿನಿಂದ ನಾವು ಬಾಳಬೇಕು, ಸಮಾಧಾನದಿಂದ ನಾವು ಜೀವಿಸಬೇಕು. ಆಗ ಪ್ರೀತಿ ಸ್ವರೂಪರಾದ ದೇವರು ನಮ್ಮೊಡನೆ ಇರ್ತಾರೆ. ಅದಕ್ಕಾಗಿ ನಮ್ಮ ಎಲ್ಲಾ ಕಾರ್ಯ ಚಟುವಟಿಕೆಗಳು ಏನ್ ಮಾಡ್ತೀವಿ? ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿ, ಶಾಂತಿ, ಸಮಾಧಾನವನ್ನು ತರುತ್ತವೆ. ಆದ್ದರಿಂದ ಅವರು ಹೇಳ್ತಾರೆ,
ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ. ದೇವ ಜನರೆಲ್ಲರೂ ನಿಮಗೆ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ಆತನ ಪತ್ರದಲ್ಲಿ ಆತ ಬರೆದು ಹೇಳ್ತಾ ಇದ್ದಾನೆ. ಮತ್ತೆ ನಮ್ಮ ಬಲಿಪೂಜೆಯ ಮೊದಲು ನಾವು ಹೇಳ್ತೀವಲ್ಲ ಪ್ರಾರ್ಥನೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಾವೇನು ಹೇಳ್ತೀವಿ? ನಿಮ್ಮೊಡನೆಯೂ ಇರಲಿ. ನಾವು ಅನ್ಯೋನ್ಯವಾಗಿ ಬಾಳುವ ಮಕ್ಕಳಾಗೋಣ. ಒಂದು ಧರ್ಮ ಕೇಂದ್ರ, ಒಂದು ಧರ್ಮ ಸಭೆ, ಒಂದು ಧರ್ಮ ಕ್ಷೇತ್ರ. ನಾವು ಐಕ್ಯತೆ, ಒಗ್ಗಟ್ಟು ಮತ್ತು ಪರಮ ತ್ರಿತ್ವರಿಗೆ ಸಾಕ್ಷಿಯಾಗೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಭುವೆ. ಈ ದಿನ ನಾವು ಆಲಿಸಿದ ಈ ಸುವಾರ್ತೆ ನಮಗೆ ಶಾಶ್ವತ ಜೀವವನ್ನು ತರಲಿ. ಮಾತ್ರವಲ್ಲ, ನಮ್ಮಲ್ಲಿರುವ ಬಲಹೀನತೆಗಳನ್ನು ಮನ್ನಿಸಿ ತ್ರಯೇಕ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ಅಧಿಕರಿಸಲಿ. ನಮ್ಮ ಮನಸ್ಸಿನಲ್ಲಿರುವ ದೇವರ ಕುರಿತು ನಕಾರಾತ್ಮಕ ಭಯದ ವಾತಾವರಣ, ಚಿಂತನೆಗಳು ದೂರವಾಗಿ ದೇವರ ಪ್ರೀತಿಯ ಸ್ಪರ್ಶ ನಮಗಾಗಲಿ. ಪ್ರಭುವೇ, ಈ ದಿನ ಈ ಸುವಾರ್ತೆ ಆಲಿಸುವಾಗ ಅನಾರೋಗ್ಯದಲ್ಲಿರುವವರು, ಅಶಾಂತಿ ಅಸಮಾಧಾನದಲ್ಲಿರುವವರು, ಆಸ್ಪತ್ರೆಯಲ್ಲಿ ಜೀವನ್ಮರಣ ಮಧ್ಯೆ ಹೋರಾಡುತ್ತಿರುವವರು, ಹಾಸಿಗೆ ಹಿಡಿದವರು, ಬುದ್ಧಿಮಾಂದ್ಯರು, ವಿಕಲಚೇತನರು, ಇವರೆಲ್ಲರನ್ನು ಸಮರ್ಪಿಸುತ್ತೇನೆ. ಈ ದಿನ ಯಾರಿಗೆಲ್ಲ ನಿಮ್ಮ ಆಶೀರ್ವಾದ ಬೇಕು, ವಿಶ್ವದಲ್ಲಿರುವ 750 ಕೋಟಿ ಜನ, ಭಾರತದ 130 ಕೋಟಿ ಜನ, ಕರ್ನಾಟಕದ 7.5 ಕೋಟಿ ಜನರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಎಲ್ಲ ಅನಾರೋಗ್ಯದಿಂದ ಇರುವವರಿಗೆ ಸೌಖ್ಯ ಸಿಗಲಿ. ಈ ಸ್ವಾರ್ಥೆಯ ಮೂಲಕ ಎಲ್ಲ ಅಂಧಕಾರ ಬಂಧನಗಳು, ಸ್ವಾರ್ಥಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತ ಜನರ ರಕ್ತ ಕಣ ನರನಾಡಿ ಕೀಲು ಮಜ್ಜದೆ ಆತ್ಮಗಳ ಮೇಲೆ ಇಳಿದು ಬರಲಿ. ಈ ಕ್ಷಣದಲ್ಲಿ, ಈ ನಿಮಿಷದಲ್ಲಿ ಯಾರಿಗೆ ಸೌಖ್ಯ ಬೇಕೋ ಅದನ್ನು ಕರುಣಿಸಿರಿ. ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ನಿಮಗೆ ಸೌಖ್ಯ, ಯೇಸು ರಕ್ತದಲ್ಲಿ ನಿಮಗೆ ಬಿಡುಗಡೆ, ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ತ್ರಿಯೇಕ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನಮಗಾಗಿಯೂ, ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿಯೂ, ಸ್ವಾರ್ಥೆಗಾಗಿಯೂ ಮತ್ತು ನಾನು ಸೇವೆ ಸಲ್ಲಿಸುತ್ತಿರುವ ಧರ್ಮ ಕೇಂದ್ರಕ್ಕಾಗಿಯೂ ಪ್ರಾರ್ಥಿಸಿರಿ. ಹಾಗೆಯೇ ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರೊಡನೆ ಹಂಚಿಕೊಳ್ಳಿ. ಅವರೂ ಪರಮ ತ್ರಿತ್ವರ ಆಶೀರ್ವಾದವನ್ನು ಪಡೆಯಲಿ. ಆಮೇನ್.